ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಮಾಯಗೊಂಡನಹಳ್ಳಿ ಗ್ರಾಮದಲ್ಲಿ ಶಾಸಕರಾದ ಎಂ ವೀರಭದ್ರಯ್ಯ ಮತ್ತು ತುಮಲ್ ನಿರ್ದೇಶಕರಾದ ಕೊಂಡವಾಡಿ ಚಂದ್ರಶೇಖರ್ ಹಾಲಿನ ಡೈರಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ನಿರ್ದೇಶಕರಾದ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ಈ ಹಿಂದೆ ಹಾಲಿನ ಡೈರಿ ಪ್ರಾರಂಭ ಮಾಡಿದ ಉದ್ದೇಶವೇ ಬೇರೆ ಆಗಿತ್ತು. ರೈತರ ಮನೆಗಳಲ್ಲಿ ನಾಟಿ ಸೀಮೆ ಹಸುಗಳಿಂದ ಕರಿತಕ್ಕಂತಹ ಹಾಲನ್ನ ಮೊದಲು ಮನೆ ಬಳಕೆಗೆ ಉಪಯೋಗಿಸಿ ನಂತರ ಉಳಿದ ಹಾಲನ್ನ ಡೈರಿಗೆ ಹಾಕಲಾಗುತ್ತಿತ್ತು. ಆದರೆ ಈಗ ಹಾಗಿಲ್ಲ. ಮನೆಗಳಲ್ಲಿ ಸರಿಯಾಗಿ ಹಾಲು ಉಪಯೋಗಿಸದೆ ಸಂಪೂರ್ಣ ಹಾಲನ್ನು ಡೈರಿಗೆ ಹಾಕಲಾಗುತ್ತಿದೆ. ಇದರಿಂದ ಮನೆ ಮಕ್ಕಳ ಪೌಷ್ಟಿಕತೆಗೆ ಹಾನಿಯಾಗುತ್ತಿದೆ. ಆದ್ದರಿಂದ ಮನೆ ಮಕ್ಕಳ ಪೌಷ್ಟಿಕತೆಯ ಬಗ್ಗೆ ಕಾಳಜಿ ವಹಿಸಿ ಎಂದು ಅವರು ಸಲಹೆ ನೀಡಿದರು. ರೈತರಿಗೆ ಹೈನುಗಾರಿಕೆ ಅನ್ನೋದು ಒಂದು ರೀತಿಯಲ್ಲಿ ಶ್ರೀರಕ್ಷೆ ಇದ್ದ ಹಾಗೆ. ರೈತರಿಗೆ ವಾರಕ್ಕೊಮ್ಮೆ ಬಟವಾಡೆ ರೂಪದಲ್ಲಿ ನೇರವಾಗಿ ಹಣ ಸಿಗುತ್ತದೆ. ಇದರಿಂದ ಜೀವನ ನಿರ್ವಹಣೆಗೆ ಅಲ್ಪ ಮಟ್ಟದಲ್ಲಿ ಸಹಾಯವಾಗುತ್ತದೆ ಎಂದು ತಿಳಿಸಿದರು. ಏನಪ್ಪ ಅಂದರೆ ಹಿಂದೆ ಒಂದು ಕಾಲದಲ್ಲಿ ನಾವು ಡೈರಿಗಳನ್ನ ಪ್ರಾರಂಭ ಮಾಡಿದ್ದು, ನಿಮ್ಮ ಮನೆಗಳಲ್ಲಿ ಹಸುಗಳು ಎಮ್ಮೆಗಳನ್ನು ನಾಟಿ ಹಸು ನಾಟಿ ಎಮ್ಮೆ ಕಟ್ಟಿರ್ತೀರ. ಆ ಹಸು ಎಮ್ಮೆಗಳದ್ದು ಹಾಲು ನಿಮ್ಮ ಮನೆಗೆ ಉಪಯೋಗಿಸ್ಕೊಂಡು ಹೆಚ್ಚಿಗೆ ಆದಂಥ ಹಾಲು ನಮ್ಮ ಡೈರಿಗಳಿಗೆ ಕೊಡಲಿ ಅಂತ ಡೈರಿ ಪ್ರಾರಂಭ ಮಾಡಿದ್ದಂಥದ್ದು. ಆದರೆ ಇವತ್ತು ಅದು ಉಲ್ಟಾ ಆಗ್ತಾ ಇದೆ. ಈ ಮನೆಗಳಿಗೆ ಇವತ್ತು ಅದು ಏನು ಹಿಂದೆ ನಾವು ಪ್ರಾರಂಭ ಯಾವ ಕಾನ್ಸೆಪ್ಟಲ್ಲಿ ಪ್ರಾರಂಭ ಮಾಡಿದ್ವಿ ಸಂಘಗಳು, ಇವತ್ತು ಅದು ಉಲ್ಟಾ ಆಗ್ತಾ ಇದೆ. ಇವತ್ತು ಯಾರು ಮನೆಗಳಿಗೆ ಹಾಲು ಇಟ್ಕೊಳ್ತಾ ಇಲ್ಲ. ಅವರು ಇಟ್ಕೊಂಡು ಹೆಚ್ಚಿಗೆ ಆಗಿದ್ದನ್ನು ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ದು. ಆದರೆ ಇವತ್ತು ಅವ್ರ ಮನೆಗಳಿಗೆ ಹಾಲು ಇಟ್ಕೊಳ್ಳಲ್ಲ ಯಾರೂ. ಆ ಸಣ್ಣ ಮಕ್ಕಳಿದ್ರೂ ಸಹ ಇವತ್ತು ಹಾಲು ಮನೆಗಳೊಳಗೆ ಕೊಡೋದಿಲ್ಲ. ಅದಕ್ಕೇನೋ ಒಂಚೂರು ನೀರಪ್ಪಾರು ಹಾಕಿ ಕಾಫಿ ಪುಡಿ ಹಾಕಿ ಏನೋ ಮಾಡಿ ಕೊಟ್ಟು ಎಲ್ಲ ತಂದು ನಮ್ಮ ಸಂಘಗಳಿಗೆ ಕೊಟ್ಟು ಚಿಂತೆನೇ ಇಲ್ಲ ಅಂತೇಳಿ. ಯಾರು ನನಗೆ ದುಡ್ಡು ಬಂದಿಲ್ಲ, ಇವತ್ತು ಬಟವಾಡೆ ನಾವು ಹಾಲು ಹಾಕಿದ್ದೀವಿ ನಮಗೆ ಬಟವಾಡೆ ಇಲ್ಲ ಅಂತ ಇಡೀ ನಮ್ಮ ಜಿಲ್ಲೆ ಒಳಗೆ ಯಾರು ಹೇಳಂಗಿಲ್ಲ. ಇವತ್ತು ಯಾವ ಊರಿಗೆ ಹೋದ್ರೂ ಆ ಕೊಂಡವಾಡಿಯರ ಅಧ್ಯಕ್ಷ ಆದಮೇಲೆ ನಮಗೆ ದುಡ್ಡಿಗೆ ಚಿಂತೆ ಇಲ್ಲ ಅಂತೇಳಿ. ನಮಗೇನೋ ಅದೇ ಒಂದು ಶ್ರೀರಕ್ಷೆ ಇದ್ದಂಗೆ ನಮಗೆ ಸಾಕು. ನನ್ನ ಅಧಿಕಾರದ ಅವಧಿಲಿ ಈ ರೀತಿ ಒಂದು ಒಳ್ಳೆಯ ಭಾವನೆ ಜನಗಳ ಹತ್ರ ಬಂದಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡದೇನು ಬೇಕಿಲ್ಲ. ನಮಗೆ ಜನಗಳು ಏನು ಅಧಿಕಾರ ಕೊಡ್ತಾರೆ, ಆ ಅಧಿಕಾರದ ಲಾಭನ ನಾವು ಜನಗಳಿಗೆ ಉಪಯೋಗಿಸಿದಂಥ ಸಂದರ್ಭದಲ್ಲಿ ಆ ಅಧಿಕಾರಕ್ಕೂ ಒಂದು ಅರ್ಥ ಬರುತ್ತೆ ಅನ್ನೋ ಉದ್ದೇಶದಿಂದ ನನ್ನ ತಾಲೂಕಲ್ಲಿ ನನ್ನೇನು ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ರು ಅದ್ರ ಲಾಭನ ನನ್ನ ತಾಲೂಕಿಗೆ, ನನ್ನ ಜಿಲ್ಲೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಲವಾರು ಸೌಲಭ್ಯಗಳನ್ನ ಇವತ್ತು ಹಾಲು ಉತ್ಪಾದಕರಿಗೆ ಕೊಟ್ಟಿರೋದ್ರಿಂದ ಇವತ್ತು ಯಾರು ನಿಶ್ಚಿಂತೆಯಿಂದ ಇವತ್ತು ಹಾಲನ್ನು ಕರೆದು ಡೈರಿಗೆ ಹಾಲನ್ನು ಹಾಕ್ಬೋದು. ಇವಾಗ ಹಿಂದೆ ಎಲ್ಲ ನಾವು ಉಪಕಸಬು ಅಂತ ಹೇಳ್ತಾ ಇದ್ವಿ ಹೈನುಗಾರಿಕೆನ, ಇವತ್ತು ಅದೇ ಮುಖ್ಯ ಕಸಬಿಗೆ ಬಂದಿದೆ. ರೈತರು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಸಹ ಖರ್ಚು ಕಡಿಮೆ ಆಗಬೇಕು, ಆದಾಯ ಜಾಸ್ತಿ ಆಗಬೇಕು. ಆಗ ಮಾತ್ರ ಕೆಲಸ ಮಾಡ್ತಾರೆ, ಬಿಟ್ಟರೆ ಇಲ್ಲಾಂದ್ರೆ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವತ್ತು ವ್ಯವಸಾಯ ಅಂದರೆ ಅವಾಗಲೇ ಅಲರ್ಜಿ. ಇವತ್ತು ಅಯ್ಯೋ ಬಿಡಪ್ಪ ವ್ಯವಸಾಯ, ಅದರಿಂದ ಏನು ನಮಗೇನು ಬರೋದಿಲ್ಲ, ವ್ಯವಸಾಯ ಮನೆಮಕ್ಕಳು ಸಹಾಯ ಅನ್ನೋದು ಹೇಳ್ತೇವಲ್ಲ ಹಳ್ಳಿಗಳ ಕಡೆ, ಅದರಿಂದ ನಮಗೇನು ಅನುಕೂಲ ಇಲ್ಲ ಅಂತ ಹೇಳ್ತಾರೆ. ಆ ವ್ಯವಸಾಯ ಮಾಡೋದನ್ನ ಬಿಟ್ಟಂಥ ರೈತರು ಇವತ್ತು ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ. ಆ ಮುಂದಿನ ದಿವಸಗಳಲ್ಲಿ ಹೈನುಗಾರಿಕೆಯನ್ನು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹಲವಾರು ಸೌಲಭ್ಯಗಳನ್ನ ಅವರಿಗೆ ಮಾಡ್ಕೊಂಡು ಹೋಗಿರೋದು ಅಂತ ಮತ್ತೊಮ್ಮೆ ತಮ್ಮ ಗಮನಕ್ಕೂ ಸಹ ತರ್ತಾ, ಇವತ್ತೇನು ಯಾರನ್ನು ಸಹ ಹಸುನ ಕಟ್ಟಿ ಹಾಲು ಹಾಕೋದು ಅವ್ರಿಗೆ ಕಾಲಕ್ಕೆ ಹಣ ಕೊಡ್ತೀವಿ. ಹಸು ಸತ್ತರೆ ಹಸುಗೆ ಇನ್ಶೂರೆನ್ಸನ್ನು ಕೊಡ್ತೀವಿ. ಹಾಲು ಹಾಕೋಂಥ ಉತ್ಪಾದಕರಿಗೆ ಏನಾದರೂ ಹಾಸ್ಪಿಟ್ಲು ಖರ್ಚಲ್ಲಿ ಅದನ್ನು ಮೇಜರ್ ಕಾಯಿಲೆಗಳು ಬಂದರೆ ಅವಕ್ಕೆ 10,000ದಿಂದ 25,000 ಕೊಡ್ತೀವಿ. ಅವ್ರು ಮರಣ ಹೊಂದಿದ್ರೆ ಇವತ್ತು 50,000 ಕೊಡ್ತೀವಿ. ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತೀವಿ. ಒಂದು ಕರು ಸತ್ತೋದ್ರೆ ಇವತ್ತು ಕೊಡ್ತೀವಿ, ಒಂದು ಬಣವೆ ಸುಟ್ಟೋದ್ರೆ 10,000 ಕೊಡ್ತೀವಿ. ಶಾಸಕರಾದ ಎಂ ವಿ ವೀರಭದ್ರಯ್ಯನವರು ಮಾತನಾಡಿ, ಈ ಗ್ರಾಮದ ಬೆಳವಣಿಗೆಗೆ ಈ ಹಾಲಿನ ಡೈರಿಯ ಕಟ್ಟಡ ನಿರ್ಮಾಣವು ಬಹುಮುಖ್ಯವಾಗಿದೆ. ಈ ದಿನ ಕೊಂಡವಾಡಿ ಚಂದ್ರಶೇಖರ್ ಅವರ ಜೊತೆಯಲ್ಲಿ ಡೈರಿಯ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆಯನ್ನು ಮಾಡಿದ್ದು ನನಗೆ ಬಹಳ ಸಂತೋಷದ ವಿಚಾರ. ಏಕೆಂದರೆ ರೈತರಿಗೆ ಎಷ್ಟೇ ಕಷ್ಟ ಬಂದರೂ ಈ ಹೈನುಗಾರಿಕೆ ರೈತರ ಕೈ ಹಿಡಿಯುತ್ತದೆ. ಕೊಂಡವಾಡಿ ಚಂದ್ರಶೇಖರ್ ತುಮುಲ್ ಅಧ್ಯಕ್ಷರಾದಾಗ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತಂದು ರೈತರ ಕೈ ಹಿಡಿಯುವ ಕೆಲಸ ಮಾಡಿದ್ದಾರೆ. ಇದರನ್ವಯ ಈ ದಿನ ರೈತರ ಹಾಲು ಉತ್ಪಾದಕರ ಮಕ್ಕಳಿಗೆ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿ ಹಾಸ್ಟೆಲ್ಗಳು ನಿರ್ಮಾಣವಾಗಿವೆ. ಹಾಲು ಉತ್ಪಾದಕರಿಗೆ ಜೀವ ವಿಮೆ, ಇನ್ನು ಹಲವಾರು ಯೋಜನೆಗಳು ಹಾಲು ಉತ್ಪಾದಕರಿಗೆ ಸಹಾಯವಾಗಲಿ ಎಂದು ಆಶಿಸಿದರು. ವರದಿ ಅಬಿದ್ ಮಧುಗಿರಿ. ಹೇಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಬಹಳ ಉತ್ಸಾಹದಿಂದ ನಾನು, ಚಂದ್ರಣ್ಣವರು ಮತ್ತು ಎಲ್ಲರೂ ಹಿರಿಯರು ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಈ ಭೂಮಿ ಪೂಜೆಯನ್ನು ಮಾಡಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಈ ಊರಿಗೆ ಒಂದು ಒಳ್ಳೆಯ ಕಟ್ಟಡ ಬರಲಿ, ನಾವೆಲ್ಲರೂ ಸಹಕಾರವನ್ನು ಮಾಡ್ತೇವೆ. ಹಲವಾರು ಅನುಕೂಲಗಳು, ಯಾಕೆಂದರೆ ಅವರು ತುಮಲ್ನ ನಮ್ಮ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದರು. ಹಿಂದಿನ ಅವಧಿನಲ್ಲಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಏನು ಯೋಜನೆಗಳನ್ನ ಅವ್ರು ಹೇಳಿದ್ದಾರೆ, ಇನ್ಶೂರೆನ್ಸ್ ಇರ್ಬೋದು, ಮಕ್ಕಳುಗಳಿಗೆ ಎಜುಕೇಷನ್ ಇರ್ಬೋದು, ಎಜುಕೇಷನ್ ಸಹಾಯ ಇರ್ಬೋದು, ಹೆಣ್ಣುಮಕ್ಳಿಗೆ ಹಾಸ್ಟೆಲ್ ಇರ್ಬೋದು, ಇವೆಲ್ಲ ಅವ್ರ ಕಾಲದಲ್ಲಿ ಆದಂಥ ಕೆಲಸಗಳು.
ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥ, ಯಾಕೆಂದರೆ ಎಲ್ಲ ಹಾಲು ಉತ್ಪಾದಕರು ರೈತರೇ ಇರ್ತಾರೆ, ಅವರು ಕೂಡ ರೈತರಾಗಿರುವಂಥವ್ರು, ರೈತರ ಕಷ್ಟ ಸುಖಗಳು ಗೊತ್ತು, ವ್ಯವಸಾಯ ಸೊರಗ್ತಾ ಇರೋದು ಗೊತ್ತು. ಇವೆಲ್ಲವನ್ನು ಮನಗಂಡು ಒಂದು ಒಳ್ಳೆಯ ಕುಷನ್ ಕೊಡಬೇಕು ಅಂತಕ್ಕಂಥ, ಹಾಲು ಉತ್ಪಾದಕರಿಗೆ ಒಳ್ಳೆಯ ಕುಷನ್ ಕೊಡಬೇಕು, ಒಳ್ಳೆಯ ಅನುಕೂಲತೆಗಳನ್ನ ಮಾಡಿಕೊಡ್ಬೇಕು, ಒಳ್ಳೆಯ ಪ್ರಯೋಜನಗಳನ್ನು ಮಾಡಿಕೊಡ್ಬೇಕು ಅಂತ ಭಾಳ ದೂರದೃಷ್ಟಿಯನ್ನಿಟ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಹಾಲಿ ನಿರ್ದೇಶಕರು ಕೂಡ ಆಗಿದ್ದಾರೆ. ನಿಮ್ಮೆಲ್ಲರ ಹಿತವನ್ನು ಸಹ ಅವರು ಒಕ್ಕೂಟದಲ್ಲಿ ಕಾಪಾಡ್ತಾರೆ. ಈ ಒಂದು ಹಾಲು ಒಕ್ಕೂಟ ಉತ್ತರೋತ್ತರವಾದಂಥ ಹಾಲು ಉತ್ಪಾದನೆ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಆಗಲಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಪ್ರತಿಯೊಂದು ಹಾಲು ಉತ್ಪಾದಕರ ಕಟ್ಟಡಕ್ಕೂ 3 ಲಕ್ಷ ನಾನು ಅನುದಾನದಲ್ಲಿ ಕೊಡ್ತಾ ಇದ್ದೆ. ಈಗ ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೆ. ಕಾರಣ ಏನಂತಂದರೆ, ಈ ವರ್ಷ ನನಗೆ ಬಂದಿರತಕ್ಕಂಥ ಅನುದಾನ ಮುಗಿದೋಗಿದೆ. 2 ಕೋಟಿ ಬಂದಿತ್ತು, ಎಲ್ಲ ಹಂಚಿಬಿಟ್ಟಿದ್ದೀನಿ. ಈಗಾಗಲೇ OM ಇಶ್ಯೂ ಆಗ್ಬಿಟ್ಟದೆ. ಯಾವ ರೀತಿ ಹೊಂದಿಸ್ಬೇಕಪ್ಪ, ಇನ್ನು 3 ಲಕ್ಷನ ಸಿಕ್ಕಾಕೊಂಡಿದ್ದೀನಲ್ಲ, ಎಲ್ಲ ಕಡೆನೂ ಕೊಟ್ಟಿದ್ದೀನಿ. ಸುಮಾರು ಹಲವಾರು ಏನು ಕಟ್ಟಡಗಳಿಗೆ ಎಲ್ಲ ಊರುಗಳಲ್ಲಿ ಏನು ಹೊಸ ಕಟ್ಟಡ ಮಾಡ್ತಾಯಿದ್ರು, ನನ್ನ ಅನುದಾನದಿಂದ 3 ಲಕ್ಷ ನಾನು ಕೊಟ್ಟಿದ್ದೇನೆ. ಈ ವರ್ಷದ್ದು ಈಗ ಈ ನೆಕ್ಸ್ಟ್ ಎಲೆಕ್ಷನ್ನು ಈ ವರ್ಷದಲ್ಲಿ ಬರಬೇಕಾದ್ ಬಂದಿದೆ, ಹಂಚಿದ್ದು ಆಗೋಗಿದೆ. ಯಾವ ರೀತಿ ಹೊಂದಿಸ್ಲಿ, ಬೇರೆ ಬಾಬ್ನಲ್ಲಿ ಕೊಡ್ಲಿಕ್ಕೆ ಬರಲ್ಲ ಇದಕ್ಕೆ. ಆ ಹಿನ್ನೆಲೆಯಲ್ಲಿ ಬಟ್ ನಿಮಗೆ ಕೊಡಲ್ಲ ಅಂತ ನಾನು ಹೇಳಲ್ಲ, ಬೇರೆ ರೂಪದಲ್ಲಿ ಯಾವುದಾದ್ರೂ ರೂಪದಲ್ಲಿ ನಿಮ್ಗೆ ಹೊಂದಿಸಿ 3 ಲಕ್ಷ ರೂಪಾಯಿನ ನಾನು ಖಂಡಿತ ಕೊಡ್ತೇನೆ, ಖಂಡಿತ ಕೊಡ್ತೇನೆ. ಈಗ ನನ್ನ ಅನುದಾನ ಮುಗಿದಿದ್ರು ಕೂಡ ಬೇರೆ ರೂಪದಲ್ಲಿ ಯಾವುದಾದ್ರೂ ರೂಪದಲ್ಲಿ ಒಟ್ಟಿಗೆ ನಿಮಗೆ 3 ಲಕ್ಷ ರೂಪಾಯಿನ ಒದಗಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಪ್ರತಿನಿಧಿಗಳು, ನಿರ್ದೇಶಕರು, ಸದಸ್ಯರು ಮತ್ತು ಭೂಮಿಯನ್ನು ದಾನ ಮಾಡಿದಂಥವರು, ರಾಜಶೇಖರಪ್ಪನವರು ಎಲ್ಲರೂ ಸಹ ಭಾಳ ಒಗ್ಗಟ್ಟಾಗಿದ್ದೀರಾ. ಇದೇ ರೀತಿ ಒಗ್ಗಟ್ಟಾಗಿ ಊರಿನ ಒಗ್ಗಟ್ಟನ್ನು ಕಾಪಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ನಮಗೆ ಭಯ ಬರ್ತದೆ, ಅಧಿಕಾರಿಗಳಿಗೆ ಭಯ ಬರ್ತದೆ, ನಿಮ್ಮ ಕೆಲಸ ಕಾರ್ಯಗಳು ತನಿಗೆ ತಾನೇ ಆಗ್ತವೆ. ನಿಮ್ಮಲ್ಲಿ ಒಡಕಾಯಿತು ಅಂತಂದರೆ ಅದರ ಲಾಭ ಪಡಿತೀವಿ. ರಾಜಕಾರಣಿಗಳು ಲಾಭ ಪಡಿತಾರೆ, ಅಧಿಕಾರಿಗಳು ಲಾಭ ಪಡಿತಾರೆ. ಅದಾಗದು ಬೇಡ. ಏನು ಒಟ್ಟು ಒಂದು ವಾತಾವರಣ ಇಲ್ಲಿದೆ, ಎಲ್ಲ ಊರು ಒಗ್ಗಟ್ಟಾಗಿದೆ ಅಂತಕ್ಕಂಥ ವಾತಾವರಣ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಇದನ್ನು ಕಾಪಾಡ್ಕೊಳ್ಳಿ. ನಾನು ಮತ್ತು ಚಂದ್ರಣ್ಣವ್ರು ನಿಮ್ಮ ಜೊತೆಯಲ್ಲಿ ಖಂಡಿತ ಇರ್ತೀವಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನನ್ನೂ ಕೂಡ ಈ ಒಂದು ಪುಣ್ಯ ಕೆಲಸದಲ್ಲಿ ಭಾಗಿಯಾಗಲಿಕ್ಕೆ ನೀವೆಲ್ಲರೂ ಸಹ ಕಾರಣೀಭೂತರಾಗಿದ್ದೀರಾ. ನಿಮ್ಮೆಲ್ರಿಗೂ ಹೊಂದಿಸಿ ವೇದಿಕೆ ಮೇಲೆ